ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತಿಸುತ್ತೇನೆ. ಕಾರವಾರದಲ್ಲಿ ರಾಜ್ಯ ಮಟ್ಟದ ಹಿಂದಿ ಭಾಷಾ ಶಿಕ್ಷಕರ ಶೈಕ್ಷಣಿಕ ಸಮ್ಮೇಳನ ಹಾಗೂ ಹಿಂದಿ ದಿವಸ್ ಕಾರ್ಯಕ್ರಮ. ಕಾರವಾರದಲ್ಲಿನ ಶೇಜವಾಡದ ಸದಾ ಆನಂದ್ ಪ್ಯಾಲೇಸ್ ನಲ್ಲಿ ನಡೆದ ರಾಜ್ಯ ಮಟ್ಟದ ಹಿಂದಿ ಭಾಷಾ ಶಿಕ್ಷಕರ ಶೈಕ್ಷಣಿಕ ಸಮ್ಮೇಳನ ಹಾಗೂ ಹಿಂದಿ ದಿವಸ ಕಾರ್ಯಕ್ರಮವನ್ನು ಸ್ಥಳೀಯ ಶಾಸಕರಾದ ಶ್ರೀಮತಿ ರೂಪಾಲಿ ಎಸ್ ನಾಯ್ಕರವರ ಅಧ್ಯಕ್ಷತೆಯಲ್ಲಿ ವಿಧಾನ ಪರಿಷತ್ನ ಸಭಾಪತಿಗಳಾದ ಸನ್ಮಾನ್ಯ ಶ್ರೀ ಬಸವರಾಜ ಹೊರಟ್ಟಿ, ಪ್ರಾಥಮಿಕ ಹಾಗೂ ಪ್ರೌಢಶಾಲಾ ಶಿಕ್ಷಣ ಸಚಿವರಾದ ಶ್ರೀ ಎನ್ ಮಹೇಶ್ ರವರು ಉದ್ಘಾಟಿಸಿದರು. ನಂತರ ಮಾನ್ಯ ಶಾಸಕರು ಹಿಂದಿ ಭಾಷೆಯಲ್ಲಿಯೇ ಭಾಷಣ ಪ್ರಾರಂಭಿಸಿ ಹಿಂದಿ ಭಾಷಾ ಶಿಕ್ಷಕರ ಸಮ್ಮೇಳನ ಹಾಗೂ ಹಿಂದಿ ದಿವಸ್ ಕಾರ್ಯಕ್ರಮವನ್ನು ಕರ್ನಾಟಕದ ಗಡಿಭಾಗ ಎನಿಸಿರುವ ನಮ್ಮ ಕಾರವಾರದಲ್ಲಿ ಸಂಘಟಿಸಿರುವ ಪ್ರತಿಯೊಬ್ಬರಿಗೂ ಧನ್ಯವಾದ ಹೇಳುತ್ತೇನೆ ಎಂದರು. ನಮ್ಮ ನಾಡ ಭಾಷೆಯಾದ ಕನ್ನಡವನ್ನು ಎಂದಿಗೂ ಹಿಂದೆ ತಳ್ಳುವುದಿಲ್ಲ. ಕನ್ನಡ ಭಾಷೆಗೂ ಹಾಗೂ ಹಿಂದಿ ಭಾಷೆಗೂ ನಾವು ಒಂದೇ ಸ್ಥಾನವನ್ನು ನೀಡಿದ್ದೇವೆ ಎಂದರು. ಕನ್ನಡ ಭಾಷೆ ನಾಡ ಭಾಷೆಯಾಗಿಯೂ ಕೊಂಕಣಿ ಆಡು ಭಾಷೆಯಾಗಿಯೂ ಆಗಿರುವಾಗ ಹಿಂದಿ ಭಾಷೆಯನ್ನು ಕಲಿಸುವುದರಿಂದ ನಮ್ಮ ಊರು ರಾಜ್ಯದ ಹೊರಗೂ ಸಹ ವ್ಯವಹರಿಸುವುದು ಸರಳವಾಗುತ್ತದೆ ಎಂದರು. ಇನ್ನು ಮತ್ತಷ್ಟು ಸುದ್ದಿಗಾಗಿ ಕಾರವಾರ ಪ್ಲಸ್ ವೀಕ್ಷಿಸಿ, ಹಾಗೆ ಕಾರವಾರ ಪ್ಲಸ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ಧನ್ಯವಾದಗಳು.